ಉಡುಪಿ ಜಿಲ್ಲಾದ್ಯಂತ ಸತತವಾಗಿ ಮಳೆ ಸುರಿಯುತ್ತಿದ್ದು ತಗ್ಗು ಪ್ರದೇಶಗಳಲ್ಲಿ ನೆರೆ ಬಂದಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ನದಿ ತೀರದಲ್ಲಿ ಮುನ್ನೆಚ್ಚರಿಕೆ ಕ್ರಮಕ್ಕೆ ಸೂಚನೆ ನೀಡಲಾಗಿದ್ದು ಉಡುಪಿಯ ಉಪ್ಪೂರು, ಬ್ರಹ್ಮಾವರ, ಕುಂದಾಪುರ, ಹೆಬ್ರಿ ಭಾಗಗಳಲ್ಲಿ ಹೆಚ್ಚು ಮಳೆಯಾಗುತ್ತಿದೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿರುವುದರಿಂದ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಪ್ರವಾಹದ ನೀರಿನಿಂದಾಗಿ ಹಲವಾರು ಮನೆ ಮತ್ತು ಕಟ್ಟಡಗಳು ಜಲಾವೃತಗೊಂಡಿವೆ. ತೋಟ, ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಕುಂದಾಪುರದ ವಾರಾಹಿ ಸೌಪರ್ಣಿಕ ನದಿ ತುಂಬಿ ಹರಿಯುತ್ತಿದ್ದು ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಬೇಳೂರು, ದೇಲಟ್ಟು ಭಾಗದಲ್ಲಿ ಜಲಾವೃತಗೊಂಡ ಮನೆಗಳಿಂದ ಜನರ ಸ್ಥಳಾಂತರ ಕಾರ್ಯಾಚರಣೆಯನ್ನು ಕುಂದಾಪುರ ಅಗ್ನಿಶಾಮಕ ದಳದವರು ನಡೆಸಿದರು. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರವಾಹದಿಂದ ಜೀವಹಾನಿ ಆಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಾಗೂ ಜನರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದರು. ಮೊದಲು ಏನಾಗ್ತಿತ್ತು, ಅಲ್ಲಿ ನೀರಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಹೋಗ್ತಾ ಇತ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಚಾನಲ್ ಮಾಡಿ ತೆಕ್ಕಟ್ಟು ತಂದು ಬಿಟ್ಟಿದ್ದಾರೆ. ಅದೇನಾಗ್ತದೆ, ತೆಕ್ಕಟ್ಟಿಂದ ಈಚೆ ಫ್ಲಡ್ ಜಾಸ್ತಿ ಆಗ್ತದೆ. 2 ವರ್ಷದಿಂದ ಲಾಸ್ಟ್ ಟೈಮ್ ಬೇಸಾಯ ಒಂದು 20 ಡೇಸ್ ನೆರೆ ಇತ್ತು. ಬಟ್ ಈ ವರ್ಷ ಇಷ್ಟು ಜಾಸ್ತಿ ಆಗಲಿಲ್ಲ. ಹೋದ ವರ್ಷ ಒಂದು ನಾನೇ ಅಂಗಳ ತನಕ ಬಂದಿತ್ತು. ಇವಾಗ ನಿನ್ನೆ ರಾತ್ರಿ ಮತ್ತು ನಿನ್ನ ಹಗಲೊತ್ತು ತುಂಬ ಮಳೆ ಸುರಿದಿದೆ. ಕೆಲವು ನಮಗೆ ಮಳೆ ಕೇಂದ್ರಗಳಲ್ಲಿ 200 mm ಜಾಸ್ತಿ ಮಳೆ ಆಗಿರೋದು ಕಂಡು ಬಂದಿದೆ. ಅದರಿಂದಾಗಿ ಒಟ್ಟಾರೆಯಾಗಿ ಹರಿಯುವ ನೀರು ಎಲ್ಲ ಕಡೆ ಸ್ವಲ್ಪ ತಡೆಯಾಗಿ ಪ್ರವಾಹ ಬಂದಾಗೆ ಆಗಿದೆ. ಈಗ ಅಂಥ ಕಡೆ ಲೋ ಲೈಯಿಂಗ್ ಏರಿಯಾದಲ್ಲಿ ಯಾರ ಮನೆಗಳಿದೆ ಆ ಮನೆಗಳಿಂದ ಅವರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋಕ್ಕೆ ಕಂದಾಯ ಇಲಾಖೆ ಕ್ರಮ ತಗೊಳ್ತಾ ಇದೆ. ಇಮಿಡಿಯೇಟ್ ಅವರನ್ನು ಶಿಫ್ಟ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಆದರೆ ಕೆಲವು ಕಡೆ ರಸ್ತೆಗಳು ಬಂದಾಗಿದೆ. ರಸ್ತೆಗಳ ಹೈಟ್ ಕಡಿಮೆ ಇರೋದ್ರಿಂದಾಗಿ ಪ್ರವಾಹ ಬಂದ ತಕ್ಷಣ ಅಂಥ ರಸ್ತೆಗಳನ್ನೀಗ ಪರಿಶೀಲನೆ ಮಾಡಿ ಬ್ಲಾಕ್ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ಮನೆಗೆ ನುಗ್ಗಿದಂಥ ಮಳೆ ನೀರು ನುಗ್ಗಿದಂಥ ಸಂದರ್ಭದಲ್ಲಿ ಅಥವಾ ಏನೇ ತೊಂದರೆ ಆದರೆ ಖಂಡಿತ ತಿಳಿಸಿ. ನಮ್ಮ ಕಾಳಜಿ ಕೇಂದ್ರದಲ್ಲಿ ತಾತ್ಕಾಲಿಕವಾಗಿ ಆಶ್ರಯ ಪಡೆಯುವುದಕ್ಕೆ ಅವಕಾಶ ಇದೆ. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಕರಾವಳಿ ಭಾಗದಲ್ಲಿ ವಿಪರೀತವಾದಂಥ ಮಳೆ ಹಿನ್ನೆಲೆಯಲ್ಲಿ ಅನೇಕ ಜನವಸತಿ ಪ್ರದೇಶಗಳು ಜಲಾವೃತ ಆಗಿದೆ. ನಾನು ಜಿಲ್ಲಾಧಿಕಾರಿಯವರು, CS ಅವರು, AC ಅವರು ಸಹಿತ ಇಡೀ ಜಿಲ್ಲಾಡಳಿತದ ತಂಡ ಶಾಸಕರೆಲ್ಲ ಇವತ್ತು ಅಸೆಂಬ್ಲಿಯಲ್ಲಿದ್ದಾರೆ. ಆ ಕಾರಣಕ್ಕೆ ಈ ಬನ್ನಾಡಿ ಪ್ರದೇಶದಲ್ಲಿ, ವಡ್ಡರ್ಸಿ ಪ್ರದೇಶದಲ್ಲಿ ನಾವೆಲ್ಲ ಭೇಟಿ ಕೊಡ್ತಾಯಿದ್ದೆವು. ರಸ್ತೆಯ ಎರಡೂ ಕಡೆಗಳಲ್ಲಿ ವಿಪರೀತವಾದಂಥ ಜಲಾವೃತ ಆದ ಹಿನ್ನೆಲೆಯಲ್ಲಿ ಒಂದು 6-8 ಕುಟುಂಬಗಳು ಅದರಿಂದ ಶಿಫ್ಟ್ ಆಗಬೇಕು ಅಂತ ಯೋಚನೆ ಇದೆ. ಅಗತ್ಯ ಇದ್ದರೆ ಜನರನ್ನು ಸ್ಥಳಾಂತರ ಮಾಡಿ ಆದರೂ ಕೂಡ ಜನರಿಗೆ ಸಮಸ್ಯೆ ಆಗದಿರುವಂಥ ಕೆಲಸಗಳು ಮಾಡ್ತೇವೆ. ಸಾರ್ವಜನಿಕರ ಬೇಡಿಕೆಂತೆ ಹೂಳೆತ್ತಬೇಕು, ಜಿಲ್ಲಾಧಿಕಾರಿಯವರು ಸಹಿತ ಪ್ರಸ್ತಾವನೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೇವೆ. ಒಟ್ಟಾರೆ ಜನಜೀವನಕ್ಕೆ ಏನು ತೊಂದರೆ ಆಗದಂತೆ ಮತ್ತು ಕೆಲವರು ಭಾಳ ವರ್ಷಗಳಿಂದ ಮಳೆ ಬರುತ್ತೆ, ನಾವಿಲ್ಲೇ ಇದ್ದೇವೆ, ನಮಗೇನೂ ಆಗೋದಿಲ್ಲ ಅನ್ನೋರು ಇದ್ದಾರೆ. ಅವರೆಲ್ಲರೂ ಕೂಡ ಸ್ವಲ್ಪ ಜಾಗೃತಿ ವಹಿಸಿ ಈ ಅಪಾಯದಿಂದ ಪಾರಾಗುವಂಥ ವ್ಯವಸ್ಥೆಗೆ ಜಿಲ್ಲಾಡಳಿತ ಜೊತೆಲಿ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ.